ನಮ್ಮ ಜಿಲ್ಲೆ ಮತ್ತು ಕ್ಷೇತ್ರದ ಜನಗಳ ಅಪೇಕ್ಷೆ ನಮ್ಮ ಕ್ಷೇತ್ರದಿಂದ ಸಚಿವರಾಗಬೇಕು ಅನ್ನತಕ್ಕಂಥ ಅಪೇಕ್ಷೆ. ಆದರೆ ಕಳೆದ ಅನೇಕ ವರ್ಷಗಳಿಂದ ಸಂಘಟನೆಯಲ್ಲಿ ತತ್ವ ಮತ್ತು ಸಿದ್ಧಾಂತಕ್ಕೆ ಒಪ್ಪಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ಮತ್ತು ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಗುಣಗಳನ್ನು ಕೂಡ ನಾವು ಇಟ್ಟುಕೊಳ್ಬೇಕು. ಅದು ನನಗೆ ವೈಯಕ್ತಿಕವಾಗಿ ನಾನು ಕೂಡ ಮಾಡಬೇಕು, ನನ್ನ ವೈಯಕ್ತಿಕ ಬೆಳವಣಿಗೆ ನಾನು ಇಟ್ಟುಕೊಳ್ಬೇಕಾಗಿದೆ. ಆದರೆ ಇವತ್ತು ತತ್ವನಿಷ್ಠೆಗಳಿಗೆ ಮಹತ್ವ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ತತ್ವನಿಷ್ಠೆ ನಾವು ಬಿಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಟ್ಟು ಸಂಘಟನೆಗೆ ಪ್ರಮುಖವಾಗಿರತಕ್ಕಂಥ ಭಾಗ ಮತ್ತು ಸಂಘಟನೆ ಕೂಡ ಯಶಸ್ವಿಯಾಗಿ ನಡಿಬೇಕಾದ್ರೆ ತತ್ವನಿಷ್ಠೆಯೇ ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು. ಆಗಿದ್ದ ಕಾರಣ ಇವತ್ತು ಸಚಿವರು ನಮಗೆ ಸಿಕ್ಕದೇ ಇರ್ಬೋದು, ಆದರೆ ನಮಗೆ ಸಂಘಟನೆಯಲ್ಲಿ ಅಥವಾ ಸಂಘಟನೆಯ ವಿಚಾರ ನಮಗೆ ಯಾವುದೇ ರೀತಿಯ ಮನಸ್ತಾಪ ಇಲ್ಲ, ಆ ರೀತಿಯ ಭಾವನೆಗಳು ಕೂಡ ಇಲ್ಲ. ಕೆಲವು ಘಟನೆಗಳು ವ್ಯಕ್ತಿಯಿಂದ ಆಗ್ತದೆ, ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಟ್ಟು ಇವತ್ತು ನಮ್ಮ ಕ್ಷೇತ್ರದ ಜನ ಕೂಡ ಬಂದಿದ್ದಾರೆ. ನಾನು ಅವರಿಗೆ ಎಲ್ಲರಿಗೂ ಕೂಡ ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ಪಕ್ಷದ ಮೇಲೆ ಒಂದು ಅಭಿಮಾನ ಇಟ್ಟು ಅಥವಾ ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡು ಬಂದು ಇವತ್ತೆಲ್ಲ ಬಂದಿದ್ದಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಸರಿ, ಎರಡನೇ ಹಂತದ